ಮಲೆನಾಡಿನ ಸುಂದರ ಹಸಿರು ವರ್ಣದ ಪ್ರದೇಶ ಮುದ್ರಾಡಿಯ ಬೆಳಗುಂಡಿಯಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಮುಂಬೈ ಸಮಿತಿಯೊಂದನ್ನು ರಚಿಸಲಾಗಿದ್ದು, ಸಮಿತಿಯ ಸಭೆ ಅಂಧೇರಿ ಪಶ್ಚಿಮದ ಅದಮಾರು ಮಠದಲ್ಲಿ ನಡೆಯಿತು. ಸಭೆಯನ್ನ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಮುದ್ರಾಡಿ ಸಿರಿಬೀಡು ದಿವಾಕರ್ ಶೆಟ್ಟಿ, ಈ ದೇವಸ್ಥಾನ ಅದಮಾರು ಮಠದ ಅಧೀನದಲ್ಲಿದ್ದು ಕರ್ನಾಟಕ ಸರ್ಕಾರದ ಮುಚ್ಚರ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟಿದೆ. ಆದರೂ ಕಾರ್ಣಿಕ ಕ್ಷೇತ್ರವಾದ ಇದರ ಜೀರ್ಣೋದ್ಧಾರ ನಡೆಯಬೇಕೆಂದು ಭಕ್ತರ ಅಭಿಲಾಷೆಯಾಗಿದೆ. ಶ್ರೀದೇವರ ಅಣತಿಯಂತೆ ಜೀರ್ಣೋದ್ಧಾರದ ಹೊಣೆಯನ್ನ ನನಗೆ ವಹಿಸಲಾಗಿದೆ. ಈ ಹಿಂದೆ ಕ್ಷೇತ್ರದ ಜೀರ್ಣೋದ್ಧಾರ ನನ್ನ ತಂದೆಯವರ ಮುತುವರ್ಜಿಯಲ್ಲಿ ನಡೆದಿತ್ತು. ಇದೀಗ ಬಹುಕಾಲದ ಬಳಿಕ ಈ ಸೇವೆ ನನಗೆ ಒದಗಿದೆ ಎಂದು ಹೇಳಿದ್ರು. ಹಿರಿಯರು ಮೊದಲು ಒಂದು ದೇವಸ್ಥಾನವನ್ನು ಕಟ್ಟಬೇಕಂತಾದ್ರೆ ಎಲ್ಲ ಜಾತಿ ಮತಗಳ ಚೌಕಟ್ಟನ್ನು ಮರೆತು ಇಡೀ ಊರಿಗೆ ಒಳ್ಳೇದಾಗಬೇಕಂತೇಳಿ, ಇಡೀ ಗ್ರಾಮಕ್ಕೆ ಒಳ್ಳೇದಾಗಬೇಕಂತೇಳಿ ಒಂದು ಗ್ರಾಮ ದೇವತೆಯ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆ ದೇವಸ್ಥಾನವನ್ನು ಯಾಕೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಗ್ರಾಮದವರಿಗೆ ಒಳ್ಳೇದಾಗಬೇಕು ಅಂತೇಳಿ. ದೇವಸ್ಥಾನವನ್ನು ಇಷ್ಟರವರೆಗೆ ಅರ್ಚಕರು ಅದಮಾರು ಮಠದ ಅಧೀನದಲ್ಲಿದ್ದು ಸ್ವಾಮಿಗಳು ಅದನ್ನು ನಡೆಸಿಕೊಂಡು ಬಂದರು. ಆಮೇಲೆ ಕರ್ನಾಟಕ ಗೌರ್ಮೆಂಟ್ ಮುಜರಾಯಿ ಸಂಸ್ಥೆಗೆ ವರ್ಗಾವಣೆ ಆಯಿತು. ಅದರ ಮೇಲೆ ವ್ಯವಸ್ಥಾಪನಾ ಸಮಿತಿ ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುತ್ತಾ ಬಂತು. ಅಂದರೆ ಹಳ್ಳಿಯಲ್ಲಿ ದೇವಸ್ಥಾನವನ್ನು ನಡೆಸುವುದೇ ತುಂಬ ಕಷ್ಟ. ಜೀರ್ಣೋದ್ಧಾರ ಮಾಡುವುದಂತ ಹಳ್ಳಿಯಿಂದ ಸಾಧ್ಯವೇ ಇಲ್ಲ. ವ್ಯವಸ್ಥಾಪನಾ ಸಮಿತಿಯವರು ನನಗೆ 4-5 ವರ್ಷದಿಂದ ಹೇಳ್ತಾ ಇದ್ದರು, ನೀವು ಇದರದ್ದು ಜೀರ್ಣೋದ್ಧಾರದ ಅಧ್ಯಕ್ಷರಾಗಬೇಕು, ಮೊದಲು ನಿಮ್ಮ ತಂದೆಯವರಿದ್ದರು ಅವರು. ಆಶೀರ್ವಚನದ ನುಡಿಯನ್ನ ಮುದ್ರಾಡಿಯ ಬಕ್ರೆ ಮಠದ ಪುರೋಹಿತರಾದ ಸಂತೋಷ್ ಭಟ್, ಊರಿನ ಜನರೆಲ್ಲ ಒಟ್ಟಾಗಿ ಸೇರುವುದು ದೇವಸ್ಥಾನದಲ್ಲಿ ಮಾತ್ರ. ದೇವಸ್ಥಾನದಲ್ಲಿ ಪ್ರತಿ ಜಾತಿಯವರಿಗೂ ಸೇವೆ ನೀಡಲು ಅವಕಾಶವಿದೆ. ದೇವಸ್ಥಾನ ಶಿಥಿಲಗೊಂಡು ಬೀಳಬಾರದು. ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿನ ತನಕ ದೇವಸ್ಥಾನ ಜೀರ್ಣೋದ್ಧಾರಗೊಳ್ಳಬೇಕು ಎಂದು ಹೇಳಿದ್ರು. ತಲೆಮಾರು ನಮ್ಮ ಊರುಡು ಮಾತ್ರ ಈಗ ಮಸ್ತ್ ಕಮ್ಮಿ ಆತನು. ಒಂಜಿ ತಲೆಮಾರದ ಬೊಕ್ಕೊಂಜಿ ತಲೆಮಾರದ ಆ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತಿನ ಸಂಖ್ಯೆ ಇತ್ತೆ ಆ ಲೆಕ್ಕ ಮಸ್ತ್ ಕಡಿಮೆ. ದುಂಬುದಗಲು ಮಾತು ಅಂಚತ್ತ ಅವ ಎನ್ನುವ ದುಂಬುದಗಲು ಕಮ್ಮಿ ಮಂತೀನಿ ಅಣ್ಣಂತ ದುಂಬುದಗಲಿನ ದೇವಸ್ಥಾನಗಳ ಮಾತ ಪುರಗ ಆ ತಮಿಳುನಾಡು ಕೇರಳ ಅಂಚಿತ್ತವಾದ ಪ್ರದೇಶಡು ನಮ್ಮ ತುಯ್ಯಾಂದಾಂಡ ಆ ದೇವಸ್ಥಾನ ಕಟ್ಟರೆಗೆ 1-2 ವರ್ಷದ್ದು 100 ವರ್ಷ ಕಾಲಘಟ್ಟ ಕೂಡಿತ್ತು. ನಮ್ಮ ಕೋಟೆಲು ಮಾತ ರಾಜರು ಮಾತ ಕಟ್ಟ ಬಂದಿದ್ದೇವೆ ಅಂಚನೆ ಅಂಡ ಆ ಕಾಲಘಟ್ಟಡು ಅಮ್ಮೆರ್ನ ತಲೆ ಮಾರಾಡೊಂದೆ ಲೋಕಲ್ನ ತಲೆ ಮಾರಾಡೊಂದೆ ಅಂಚನೆ ಬೊಕ್ಕೊಂಜಿ ತಲೆ ಮಾಡ್ಕೊಂಡು 25 ಅಥವಾ 100 ವರ್ಷವರ ಖಂಡಿತ ಆ ದೇವಸ್ಥಾನದ ಕೆಲಸ ಪ್ರವೃತ್ತಿ ಆಗೋದಿತ್ತು. ಆ ನಿತ್ಯ ಒಂದು ಕೆಲಸ ಜೀರ್ಣೋದ್ಧಾರ ಆಗೊಂಡು ನಾಟ ಅವು 100 ವರ್ಷದ ಮತ್ತು 300 ವರ್ಷಗಳ ದೇವಸ್ಥಾನದ ಜೀರ್ಣೋದ್ಧಾರ 16 ವರ್ಷದವರೆಗೆ ಬ್ರಹ್ಮಕಲಶವರೆಗೆ. ಸೂರತ್ ಬಿಲ್ಲವ ಸಂಘದ ಅಧ್ಯಕ್ಷ ಉದ್ಯಮಿ ಮುದ್ರಾಡಿ ಮನೋಜ್ ಪೂಜಾರಿ ಮಾತನಾಡಿ, ನನ್ನ ಊರಿನ ದೇವಸ್ಥಾನದ ಪುಣ್ಯ ಕಾರ್ಯ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ. ಅದನ್ನ ಭಕ್ತಿಯಿಂದ ಮಾಡುವೆ. ಬೆಳಗುಂಡಿ ದೇವಸ್ಥಾನ ಪುರಾತನ ಹಾಗೂ ಭಕ್ತಿ ಪ್ರಧಾನ ಕ್ಷೇತ್ರವಾಗಿದೆ ಎಂದು ಹೇಳಿದ್ರು. ಆ ಕೆಲಸಕ್ಕೆ ತನ್ನಡ್ದಾಯಿನ ಶಕ್ತಿ ಮೀರ್ದು ಇಂಚಿನ ಕೆಲಸಕ್ಕೆ ಸಪೋರ್ಟ್ ಮಲ್ಪಡು ಪಂಡದ ಆಲೋಚನೆ ಏತು ದೂರಾಡಿತ್ತನೆಲ್ಲ ಬರ್ತೀರಿ. ಮೇರಿಕೆ ಪಂಡೇರು ರಾಮನ ಒಂಜಿ ಕಥೆ ಪಂಡೇರು ಆ ಐತೆ ಮನುಷ್ಯರಿಗೆ ಪ್ರಾಣಿಲು ಹೆಚ್ಚಿಗೆ ಸಪೋರ್ಟ್ ಮಾಡ್ದೆ ಪಂಡಕ್ಕೆ ಎಡ್ಡೆ ನಮ್ಮ ಒಂಜಿ ಬೇಲೆ ಎಡ್ಡೆಂದು ತೋಜಿಂದಾಂಡ ಆ ಏರ್ಲ ಮಲ್ಪೆಂದಾಂಡ ಐತೆ ಮಾತೇರ್ಲ ನಮ್ಮ ಪೋದು ಆ ಕೆಲಸಕ್ಕೆ ಕೈ ಜೋಡಿಸೋಡಾಪುಂಡು ನಮ್ಮ ತನು ಮನದಂತ ಸಹಾಯ ಕೊಡೋಡಾಪುಂಡು. ವೇದಿಕೆಯಲ್ಲಿ ಹಿರಿಯ ಹೋಟೆಲ್ ಉದ್ಯಮಿ ಮುದ್ರಾಡಿ ಮೇಲ್ಮನೆ ರಾಜು ಡಿ ಶೆಟ್ಟಿ, ಮುದ್ರಾಡಿ ಜಿಂಕ್ರಬೆಟ್ಟು ಆನಂದ ಪೂಜಾರಿ, ಪೋವ್ಯ ಹೀರಾ ನಂತನಿಯ ಮಂತ್ರ ಹೋಟೆಲ್ನ ಮಾಲಕ ಅಪ್ಪಣ್ಣ ಶೆಟ್ಟಿ, ಅಂಧೇರಿ ಪೂರ್ವದ ಹರೇ ರಾಮ ಹರೇ ಕೃಷ್ಣ ಹೋಟೆಲ್ನ ಮಾಲಕ ಜಗದೀಶ್ ಎನ್ ಶೆಟ್ಟಿ ಉಪಸ್ಥಿತರಿದ್ದರು. ದಿನೇಶ್ ಕುಲಾಲ್, ಬೊಕ್ಕಪಟ್ನ, ವಿ4 ನ್ಯೂಸ್ 24/7 ಮುಂಬೈ.